ನನಗೆ ತುಳಸಿ ಮಾಲೆ ಮಾಡ್ಲಿಕ್ಕೆ ಉಂಟು. ಒಂದು ಸ್ಪೆಷಲ್ ಎಂತ ಹೇಳಿದ್ರೆ, ನಾನು ಹುಟ್ಟಿದ್ದು ತುಳುನಾಡಿನಲ್ಲಿ ಹೇಳುದು ಗುಂಡ ಅಂತ. ಅಕ್ಕ ಇಲ್ಲಿ ನೋಡಿ, ನಿಮಗೆ ಒಂದು ಸರ್ಪ್ರೈಸ್. ಕೃಷ್ಣ ದೇವರಿಗೆ ಪರಮ ಪ್ರಿಯವಾದಂತಹ ಈಗ ಚಕ್ಕುಲಿ ಮಾಡಲಿಕ್ಕೆ ಹೊರಟಿದ್ದೇನೆ. ಬೆಳಿಗ್ಗೆ ಒಂದು ಮದ್ದಿನ ರೂಪದಲ್ಲಿ ತೆಕೊಳ್ತಾ ಇದ್ದೇವಲ್ಲ, ಹಾಗಿರುವಾಗ ದೇವರಿಗೆ ನಾವು ಮಾಡೋದಿಲ್ಲ ಹೀಗೆ. ಇದು ನನ್ನ ಕೈಯಲ್ಲಿ ಎಂತ ಉಂಟು ಅಂತ ಕಳ್ಳ. ನಮಗೆ ನೋಡಿ ಎಳತ್ತು ಇದು ಹುಣಸೆ ಹಣ್ಣು ಸಿಕ್ಕಿದೆ. ಒಂದು ಮಾಡಲಿಕ್ಕೆ ನನಗೆ ಎಷ್ಟು ಕಷ್ಟ ಆಯಿತು ಅಂತ ಹೇಳಿದರೆ, ಜೋ ಜೋ ಶ್ರೀಕೃಷ್ಣ ಪರಮಾನಂದ. ಇದು ನಮ್ಮ ಇವತ್ತಿನ ಅಷ್ಟಮಿಗೆ ಬಲಾರ ಗೋಧಿ ದೋಸೆ. ಮಧ್ಯಾಹ್ನಕ್ಕೆ ಸಹ ಇದುವೇ ಅಷ್ಟಮಿಯ ಮಳೆ ನೋಡಿ, ಯಮುನೆ ತುಂಬಿ ಹರಿಬೇಕಲ್ಲ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್. ಇವತ್ತು ಬೆಳಿಗ್ಗಿನಿಂದ ಸ್ವಲ್ಪ ಬ್ಯುಸಿ ಇದ್ದೆ ನಾನು, ಮನೆಯೆಲ್ಲ ಕ್ಲೀನ್ ಮಾಡಿ ಅದು ಇದು ಅಂತೆಲ್ಲ ಹೇಳಿ, ಹಾಗೆ ಈಗಷ್ಟೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಮ್ಮದು ಬೆಳಗಿನ ಫಲಾರ ಎಲ್ಲ ಆಯಿತು. ಇನ್ನು ಅಷ್ಟಮಿಯ ಉಂಡೆ, ಚಕ್ಕುಲಿ, ಮೂಡೆ ಎಲ್ಲ ಪ್ರಿಪರೇಷನ್. ಉದ್ದಿನ ಇದು ಹಿಟ್ಟು ಎಲ್ಲ, ಮೂಡೆಯ ಹಿಟ್ಟೆಲ್ಲ ರೆಡಿ ಮಾಡಿ ಆಯಿತು. ಈಗ ನನಗೆ ಫಸ್ಟಿಗೆ ಚಕ್ಕುಲಿ ಮಾಡಬೇಕಾ ಉಂಡೆ ಮಾಡಬೇಕಾ ಅನ್ನುವಂತಹ ಕನ್ಫ್ಯೂಷನಲ್ಲಿ ಇದ್ದೇನೆ. ನೋಡುವ ಯಾವುದಕ್ಕೆ ಫಸ್ಟಿಗೆ ನಾನು ಎಳಿತೇನೆ ಅಂತ ಹೇಳಿ. ಇನ್ನೊಂದು ನನಗೆ ತುಳಸಿ ಮಾಲೆ ಮಾಡಲಿಕ್ಕೆ ಉಂಟು. ಮತ್ತು ಇದು ಹಲಸಿನ ಎಲೆಗಳನ್ನೆಲ್ಲ ಒರೆಸಿ ಮೂಡೆ ಕಟ್ಟಿ ಇಡಬೇಕು. ಸೊ ಅದನ್ನೀಗ ನಾನು ಫಸ್ಟಿಗೆ ಮಾಡ್ತಾ ಇದ್ದೇನೆ. ಹೋಗುವ ಬನ್ನಿ, ಮೂಡೆದು ಎಲೆ ಮಾಡೋದು ಹೇಗೆ ಅಂತ ಹೇಳಿ ನೋಡುವ. ಇನ್ನೇ ಕೊಯ್ದಿಟ್ಟದು, ಅಂದರೆ ಇದು ಸ್ವಲ್ಪ ಬಾಡಬೇಕು ನಾವು ಎಲೆಯನ್ನು ಕಟ್ಟಬೇಕಾದ್ರೆ. ಹಾಗೆ ಈಗ ಇದನ್ನು ಒಮ್ಮೆ ಚಂದ ಮಾಡಿ ಒರೆಸಿ ನಾನು ತೆಗೆದಿಡ್ತೇನೆ. ಇವತ್ತಿನ ದಿವಸದ ಒಂದು ಸ್ಪೆಷಲ್ ಎಂತ ಹೇಳಿದರೆ, ನಾನು ಹುಟ್ಟಿದ್ದು ಕೂಡ ಅಷ್ಟಮಿ ದಿವಸವೇ. ಅಜ್ಜಿ ಎಲ್ಲ ಹೇಳ್ತಾ ಇದ್ರು, ಅಷ್ಟಮಿದು ಉಂಡೆ ತಿಂದು ಅಮ್ಮ ಹೋದದಂತೆ ಡೆಲಿವರಿಗೆ. ಹಾಗೆ ಅಷ್ಟಮಿ ಮಧ್ಯರಾತ್ರಿಯನ್ನು ಕಳೆದಿರಬೇಕು. ಹಾಗೆ ನನ್ನ ಜನ್ಮ ನಕ್ಷತ್ರ ಮತ್ತು ಜನ್ಮ ತಿಥಿ ಅಷ್ಟಮಿ. ಡೇಟ್ ಬೇರೆ, ಡೇಟ್ ಅಲ್ಲ, ಬಟ್ ನನ್ನ ಜನ್ಮ ನಕ್ಷತ್ರ ಇವತ್ತಾಗ್ತದೆ. ಮೋಸ್ಟ್ಲಿ ಅಷ್ಟಮಿ ಎಷ್ಟು 3 ಗಂಟೆ ಅಷ್ಟು ಹೊತ್ತಿಗೆ ಅಂತ ಕಾಣ್ತದೆ, ನನಗೆ ಸರಿ ನೆನಪಿಲ್ಲ. ನನ್ನ ಬರ್ಡೇ ಸೆಪ್ಟೆಂಬರ್ 2. ಇದು ಎಲ್ಲ ಇದಾಗ್ತದೆ, ರೋಹಿಣಿ ನಕ್ಷತ್ರ, ಅಷ್ಟಮಿ ತಿಥಿ. ಹಾಗೆ ಕೃಷ್ಣನ ಹಾಗೆ ನನಗೆ ಸಹ ಹಸುಗಳ ಮೇಲೆಲ್ಲ ಪ್ರೀತಿ ಜಾಸ್ತಿ, ಹಾಗೆ ಅಂತ ಕಾಣ್ತದೆ. ಒಂಥರ ಖುಷಿ, ಗಡಿಬಿಡಿ ಅಂತ ಅನಿಸಿದ್ರೆ ಸಹ ಈ ಕೆಲಸ ಮಾಡಲಿಕ್ಕೆ ಎಂಥದ ಒಂದು ಖುಷಿ, ವರ್ಷಕ್ಕೊಮ್ಮೆ ಮಾಡೋದಲ್ಲ. ಈ ಸಾಧಾರಣ ಸಪೂರ ಇದ್ದಷ್ಟು ಒಳ್ಳೆಯದು ನಮಗೆ. ಇದು ತೋರದ ಕಡ್ಡಿ ಆದರೆ ಇದನ್ನು 2 ತುಂಡು ಮಾಡಬೇಕು ನಾವು. ನಾವು ಫಸ್ಟಿಗೆ ಎಲೆಯನ್ನೆಲ್ಲ ಕರೆಕ್ಟ್ ಸೈಜ್ ಮಾಡಿ ಇಟ್ಕೊಳ್ಬೇಕು. ಅದರಲ್ಲಿ ಒಂದು ಮಾತ್ರ ಈ ಥರ ತೊಟ್ಟಿಡ್ಬೇಕು ನಾವು, ಹೀಗೆ ತೆಗಿಲಿಕ್ಕೆಲ್ಲ. ಮತ್ತೆ ಎಲ್ಲ ಕಟ್ ಮಾಡಬೇಕು. ಅದೊಂದು ಬೆಕ್ಕು ಆಟ ಆಡ್ತಾ ಉಂಟು ಮಡಲಲ್ಲಿ. ಹಬ್ಬ ಅಂದರೆ ಹೀಗೆ ನೋಡಿ, ಮಕ್ಕಳಿಗೆ, ನಮ್ಮ ಪ್ರಾಣಿ ಪಕ್ಷಿಗಳಿಗೆ ಎಲ್ಲದಕ್ಕೆ ಸಹ ಖುಷಿಯೇ ಖುಷಿ. ನೋಡಿ ನೋಡಿ, ಹೀಗೆ ಏನೋ ಒಂದು ವಿಶೇಷವಾದದ್ದನ್ನು ನಾವು ಮಾಡುವಾಗ ಇವರಿಗೆ ಸಹ ಹಾಗೆ ಒಂಥರ ಉಲ್ಲಾಸ ಬರುದು. ನೋಡಿ, ಇಲ್ಲಂದ್ರೆ ಇಡೀ ಸಹ ನಿದ್ದೆ ಮಾಡಿಕೊಂಡಿರ್ತಾಳೆ ಇವಳೊಬ್ಳು. ಇವತ್ತು ನೋಡಿ ಭಯಂಕರ ಖುಷಿ ತೋರಿಸೋದು. ನೋಡಿ, ನಾವು ಮೂಡೆ ಕಟ್ಟುವ ಕ್ರಮ ಹೇಗೆ ನೋಡುವ. ಹೀಗೆ ಹೀಗೆ ಸರಿ ಸೆಂಟರ್ ಇಡಬೇಕು. ಹೀಗೆ ನೋಡಿ, ಇದು ಗುಂಡ ಅಂತ ಹೇಳ್ತಾರೆ ಇದಕ್ಕೆ. ನಮ್ಮ ತುಳುನಾಡಿನಲ್ಲಿ ಹೇಳುದು ಗುಂಡ ಅಂತ. ಸೊ ಹಲಸಿನ ಎಲೆಯಿಂದ ಮಾಡಿದಂತಹ ಗುಂಡ ಈಗ ಸಿದ್ಧವಾಗಿದೆ. ಇನ್ನು ನಮಗೆ ತುಳಸಿದು ಮಾಲೆ ಮಾಡಲಿಕ್ಕೆ ಉಂಟು. ಎಷ್ಟು ಅಂದರೆ ಅದು ಎಲೆ ಎಲ್ಲ ಉಂಟಲ್ಲ, ಸೇಮ್ ಯೂನಿಕ್ ಸೈಜ್ ಬೇಕು. ಒಂದೇ ಸೈಜ್ನ ಎಲೆಗಳೆಲ್ಲ ಸಿಕ್ಕಿದರೆ ಚೆಂದ ಆಗ್ತದೆ. ಇದು ನನಗೆ ಅಂದರೆ ಕೆಲವು ಎಲೆ ದೊಡ್ಡದು, ಕೆಲವು ಎಲೆ ಸಣ್ಣದು, ಹಾಗೆಲ್ಲ ಸಿಕ್ಕಿದೆ. ಹಾಗಾಗಿ ಒಂದು ಬೇರೆ ಬೇರೆ ಸೈಜ್ನದ್ದೆಲ್ಲ ಉಂಟು. ಇನ್ನು ಉಳಿದದನ್ನು ಗ್ಲಾಸಿನ ಒಳಗೆ ಇಟ್ಟು ಮಾಡೋದು. ಆಯಿತಾ ಆಡಿ ನಿಂದು?
ಹಾಂ, ನಿಂದು ಆಡಿ ಆಯ್ತಾನ? ಈ ತುಳಸಿ ಮಾಲೆ ಒಂದು ಮಾಡಬೇಕು, ಎಷ್ಟು ಉದ್ದಾಗ್ತದೆ ಹೇಗೆ ಅಂತ ಗೊತ್ತಿಲ್ಲ. ಸೊ ಕೂತ್ಕೊಳ್ಳುವ, ಇದೆಲ್ಲ ಆದ ನಂತರ ನಾನು ಫಸ್ಟಿಗೆ ಚಕ್ಕುಲಿ ಮಾಡಲಿಕ್ಕೆ ಹೊರಡುದು. ನಮ್ಮಲ್ಲಿ ಈ ಸರ್ತಿ ಉಂಟಲ್ಲ, ತುಳಸಿ ತುಂಬಾಗಿದೆ, ಒಂದೊಂದು ಗಿಡ ಎಲ್ಲ ಒಳ್ಳೆ ಬೆಳೆದಿದೆ. ಹಾಗೆ ಈಗ ಇದರದ್ದು ಹೂ ಸಮೇತ ತೆಗೆದ್ರೆ ಇನ್ನು ನವರಾತ್ರಿಗಾಗುವಾಗ ಪುನಃ ತುಂಬ ಚಿಗುರಿ ಬರ್ತದೆ. ಹಾಗೆ ತುಳಸಿ ಎಲೆಯನ್ನು ಉಂಟಲ್ಲ, ನಾವು ಆದಷ್ಟು ಕೊಯ್ತಾ ಇದ್ದರೆ ಜಾಸ್ತಿ ಎಲೆ ಆಗ್ತದಂತೆ. ಹೀಗೆ ಹೂ ಬಂದ ಹಾಗೆ ಅದನ್ನು ನಾವು ತೆಗಿಬೇಕಂತೆ ಗಿಡದಿಂದ. ಹಾಯ್ ವೃಂದಕ್ಕ, ಇಲ್ಲಿ ನೋಡಿ ನಿಮಗೆ ಒಂದು ಸರ್ಪ್ರೈಸ್. ಎಲ್ಲಿ ಹೋಗಿದ್ದಿ? ಫೈನಲಿ ನೋಡಿ, ಇಷ್ಟು ಉದ್ದದ ತುಳಸಿ ಹಾರ ರೆಡಿ ಆಯಿತು. ತುಳಸಿ ಶ್ರೀಕೃಷ್ಣ ದೇವರಿಗೆ ಪರಮ ಪ್ರಿಯವಾದಂತಹ ಸೀಮಾಲೆ. ಮಗಳಿಗೆ ಅಂತ ತೆಗೆದಿಟ್ಟಂತಹ ಹಲಸಿನ ಹಣ್ಣು ನೋಡಿ, ಇದು ಮೊನ್ನೆ ಸುಜಾತಕ್ಕನ ಮನೆಯಿಂದ ತಂದದ್ದು. ಮಧ್ಯಾಹ್ನದ್ದು ಪಲಾರಕ್ಕೆ ರೆಡಿ ಮಾಡ್ತಾ ಇದ್ದಾನೆ. ಇದಕ್ಕೆ ಖಾಲಿ ಚಟ್ನಿ ಹುಡಿ ಮತ್ತು ಉಪ್ಪಿನಕಾಯಿ ಹಾಕಿ ತಿನ್ನೋದು, ಮತ್ತೆ ರಾತ್ರಿಗೆ ಹೇಗೆ ಸಹ ಉಂಟಲ್ಲ ಗಮ್ಮತ್ತು ಮಾಡಲಿಕ್ಕೆ. ನಮಗೆ ಉಂಡೆ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ನೋಡಿ ನಾನು ಬೆಣ್ಣೆ ಕಾಯಿಸ್ತಾ ಇದ್ದೇನೆ. ಈಗ ಚಕ್ಕುಲಿ ಮಾಡಲಿಕ್ಕೆ ಹೊರಟಿದ್ದೇನೆ. ರೆಡಿ ಮಿಕ್ಸ್ ಮೊನ್ನೆ ತಗೊಂಡದ್ದು ಬೆಳ್ಳಾರಿಯಿಂದ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಾಡಿದರೆ ಆಯಿತು. ಉಪ್ಪು ಸಹ ಅದರಲ್ಲೇ ಕೊಡ್ತಾರೆ, ಮೆಷರ್ಮೆಂಟ್ ಎಲ್ಲ ಉಂಟು ಅದರಲ್ಲೇ. ಬಾದಾಮ್ ಮತ್ತು ಗೇರು ಬೀಜ ಈ ಎರಡನ್ನು ಮಿಕ್ಸ್ ಮಾಡಿ ಒಂದು ಉಂಡೆ ಮಾಡಬೇಕು ಅಂತ ಇದ್ದೇನೆ. ಇದು ಬಾದಾಮನ್ನು ಮತ್ತು ಗೇರು ಬೀಜ ಎರಡನ್ನೂ ಸಹ ನಾನು ಬಿಸಿನೀರಲ್ಲಿ, ಅಂದರೆ ನೀರನ್ನು ಕುದಿಸಿ ಅದರಲ್ಲಿ ಹಾಕಿ ತೆಗೆದದ್ದು. ಇದು ಈಗ ನೋಡಿ ಚಂದ ಸ್ಮೂತ್ ಆಗಿದೆ. ಹಾಗೆ ಇದರದ್ದು ಸಿಪ್ಪೆ ಸಹ ಎಲ್ಲ ತೆಗೆದಾಗಿದೆ. ಅಂದರೆ ಇದು ಉಂಡೆ ಬಾದಾಮ್ ಮತ್ತು ಗೇರು ಬೀಜವನ್ನು ಸೇರಿಸಿ ಮಾಡಿದ್ದು. ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ನಾವು ಬೆಳಿಗ್ಗೆ ಒಂದು ಮದ್ದಿನ ರೂಪದಲ್ಲಿ ತಗೊಳ್ತಾ ಇದ್ದೇವಲ್ಲ, ಹಾಗಿರುವಾಗ ದೇವರಿಗೆ ನಾವು ಮಾಡದಿದ್ರೆ ಹೇಗೆ ಅಲ್ಲ, ಅದ್ರದ್ದು ಉಂಡೆ ಅಲ್ಲ, ಹಾಗೆ ಒಂದು ಟ್ರೈ ಮಾಡುವ ಅಂತ. ಈಗ ಸಂಜೆ 5 ಗಂಟೆ ಆಯ್ತಾ ಇದೆ. ನನಗಿನ್ನು ಬಂಟಿ ಅನ್ನೊಂದು ವಾಕಿಂಗ್ ಬಂಟಿ ಇಲ್ಲಿ ಕಾಯ್ತಾ ಇದ್ದಾನೆ ವಾಕಿಂಗ್ ಹೋಗ್ಲಿಕ್ಕೆ. ಏ ಏ ಏ ಅವ ಕಾಯ್ದು ನನ್ನ ಕೈಯಲ್ಲಿ ಎಂತ ಉಂಟು ಅಂತ ಕಳ್ಳ. ಏ ಈಗ ವೆದರ್ ನೋಡಿ, ಅಷ್ಟೆಲ್ಲ ಮಳೆ. ಅಷ್ಟಮಿಗೆ ಸರಿ 12 ಗಂಟೆ ರಾತ್ರಿಗೆ ಈ ಮಳೆ ಬರ್ತದ ಅಂತ ಅಲ್ಲನಾ? ಸೊ ಈಗ ನನಗೆ ಇನ್ನೂ ಎಂತ ಬಾಕಿ ಉಂಟು, ಇಡ್ಲಿ ಬಾಕಿ ಉಂಟು, ಒಂದು ಉಂಡಲುಗ ಮಾಡಲಿಕ್ಕೆ ಉಂಟು, ಮತ್ತೊಂದು ಈರಡ್ಡೆ ಮಾಡಲಿಕ್ಕೆ ಉಂಟು, ಇನ್ನೊಂದು ಕಡಲೆ ಉಂಡೆ, ಮತ್ತು ಹೊದ್ದಾಳಿನ ಉಂಡೆ ಎಲ್ಲ ಹೇಗೆ ಸ್ವಲ್ಪ ಸ್ವಲ್ಪ ಮಾಡೋದಲ್ಲ, ಪಕ್ಕ ಆಯ್ತು. 2 ಉಂಡೆ ಆಯ್ತು. ಈಗ ಒಂದು ಬೇಸನ್ ಉಂಡೆದ, ಅದು ಎಂತ, ಒಂದು ಹುರಿಗಡ್ಲೆದು ಉಂಡೆ ಮಾಡಿ ಆಯಿತು, ಮತ್ತೊಂದು ಬಾದಾಮ್ ಮತ್ತು ಗೇರು ಬೀಜದ ಉಂಡೆ ಮಾಡಿ ಆಯಿತು. ಇನ್ನು ನೋಡು ಸ್ವಲ್ಪ ಸ್ವಲ್ಪ 10 20 ಆಗಿದೆ ಅಷ್ಟೇ. ಬೆನ್ನು ಮಾತ್ರ ನೋವಾಗ್ತದೆ ಅಂತ ಒಬ್ಬಳೆಲ್ಲ ಸುಧಾರಿಸುವಾಗ ಉಂಟಲ್ಲ, ಸಾಕಾಗ್ತದೆ. ಎಂತದ ಬಂಟಿ, ನಮಗೆ ಅಷ್ಟಮಿದ್ದು ಗೌಜಿ. ನಿನಗೇನು ಗೊತ್ತು? ನಿಂಗೆ ಎಂತ ಗೊತ್ತುಂಟು ಅಷ್ಟಮಿ ಅಂದರೆ? ನಿಂಗೆ ಯಾವುದು ತಿನ್ನಲಿಕ್ಕೆ ಆಗೋದಿಲ್ಲ ಈಗ. ಅಷ್ಟಮಿದ್ದು ಒಂದು ಮುಟ್ಲಿಕ್ಕೆ ಆಗೋದಿಲ್ಲ. ಚಕ್ಕುಲಿ ತಿನ್ಬೋದೇ ನನಗೆ ಅಷ್ಟೇ, ಅದು ಸಹ ಆಗ್ಲಿಕ್ಕಿಲ್ಲ. ಅಕ್ಕಿದಲ್ಲ. ಕೂತ್ಕೋ ಅಲ್ಲಿ. ಹಾಂ ಕೂತ್ಕೋ ಅಂತ ಹೇಳಿದ್ದು. ಕೂತ್ಕೋ. ಬೈಯುದ ನನಗೆ? ಕೂತ್ಕೋ ನೀನು. ಹಾಂ ನಮಗೆ ನೋಡಿ ಎಳತ್ತು ಇದು ಹುಣಸೆ ಹಣ್ಣು ಸಿಕ್ಕಿದೆ.
ಇದನ್ನೀಗ ನಾವು ಇದರ ಮೇಲಿನ ಇದನ್ನೆಲ್ಲ ತೆಗೆದು ನಂತರ ಇದನ್ನು ಬೇಯಿಸಬೇಕು. ಬೇಯಿಸಿದ ಮೇಲೆ ಕಡಿಬೇಕು. ಕಡ್ದ ನಂತರ ಇದರದೊಂದು ಚಟ್ನಿ ಮಾಡಲಿಕ್ಕೆ ಉಂಟು, ಅದು ತೋರಿಸ್ತೇನೆ. ಹಾಯ್, ಫೈನಲಿ ಎಲ್ಲ ಆಯಿತು. ಕೃಷ್ಣ ದೇವರಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಇವತ್ತು ನನ್ನ ಹತ್ರ ಮಾಡಿಸಿದ್ದಾರೆ. ಈಗ ಗಂಟೆ 9:15 ಆಗ್ತಾ ಬಂತು. ನಾನೆಲ್ಲ ಮಾಡಿ ಬಂದಿದ್ದೇನೆ, ಇನ್ನು ಸ್ವಲ್ಪ ಪಾರಾಯಣ ಎಲ್ಲ ಮಾಡಬೇಕು. ಅಂತೂ ಇವತ್ತು ಅದ್ಭುತವಾಗಿ ನನ್ನ ಕೆಲಸಗಳು ನಡೆಯಿತು. ನನ್ನ ಕಿಚನ್ ಫುಲ್ಲು ಕ್ಲೀನ್ ಆಯಿತು, ಪಾತ್ರೆ ಎಲ್ಲ ತೊಳೆದಾಯಿತು, ಒರಸಿ ಆಯಿತು, ಎಲ್ಲ ಆಯಿತು. ನನಗೆ ಆಶ್ಚರ್ಯ ಆಗ್ತದೆ, ಅರೆ ನನಗೆ ಇಷ್ಟೊಂದು ಎನರ್ಜಿ ಎಲ್ಲಿಂದಪ್ಪ ಬಂತು ಅಂತ ಹೇಳಿ. ಅದ್ಭುತ ಅಲ್ಲ ದೇವರ ಒಂದು ಮಹಿಮೆ ಅಂತ ಹೇಳಿದರೆ. ದೇವರ ಕೆಲಸಕ್ಕೆ ನಾವು ಇಳಿಯುವಾಗ ಹಾಗೆ ನಮಗೆ ಎಲ್ಲಿಂದ ಒಂದು ಹುಮ್ಮಸ್ಸು ಬರ್ತದೆ ಗೊತ್ತಿಲ್ಲ. ಈಗ ನನಗೆ ಗೊತ್ತಾಗ್ತಾ ಉಂಟು, ಕಾಲು ನೋವು ಆಗ್ತಾ ಉಂಟು, ಸೊಂಟ ನೋವು ಆಗ್ತಾ ಉಂಟು. ಚಕ್ಕುಲಿ ತಿರುಗಿಸಿದ್ದು ಅರ್ಧ ಕಿಲೋ ಮಾತ್ರ ಮಾಡಿದ್ದು ಚಕ್ಕುಲಿ. ಹಾಗೆ ಎಂತೆಲ್ಲ ಐಟಮ್ ಮಾಡಿದ್ದೇನೆ ಅಂತ ಹೇಳಿ ಮತ್ತೆ ನಾವು ಊಟ ಮಾಡುವಾಗ ನೋಡುವ ದೇವರಿಗೆ ನೈವೇದ್ಯವಾಗಿ. ಹಾಗೆ ನನ್ನ ಬರ್ಡೇ ಕೂಡ ಅಲ್ವಾ, ನಕ್ಷತ್ರ ಕೂಡ ಅಲ್ಲ, ಹಾಗೆ ಸ್ಪೆಷಲ್ ಜೋಶ್ ಒಂದು ಮಾಡಲಿಕ್ಕೆ ನನಗೆ ಎಷ್ಟು ಕಷ್ಟ ಆಯಿತು ಅಂತ ಹೇಳಿದರೆ, ಅದು ಈಗ ಸಹ ದೊಡ್ಡ ಟೈಟ್ ಅಂತ ಆಗಲಿಲ್ಲ. ಮತ್ತೆ ಕಷ್ಟ ಆದದ್ದು ಇದು ಚಕ್ಕುಲಿ. ಮತ್ತು ಆಲ್ಮೋಸ್ಟ್ ಇದು ಸಹ ತುಂಬ ಈಸಿಯಲ್ಲಿ ಆಗಿದೆ. ಇದು ಎಂತ ಗೊತ್ತುಂಟಲ್ಲ, ಹೊದ್ದಳು, ಮತ್ತು ಇದು ಬೇಸನ್ ಲಡ್ಡು, ಇದು ಪುಳಿ ಕಜ್ಜಿಪ್ಪು, ಇದು ಇದು ಎಳತ್ತು ಹುಣಸೆ ಹಣ್ಣು, ಇದು ತೆಂಗಿನ ಹಾಲು, ಬೀಜದ ಪಂಚಕಜ್ಜಾಯ, ಇದು ಉಂಡೆ, ಬಾದಾಮ್ ಬೀಜ ಉಂಡೆ, ಇದು ಕೃಷ್ಣನ ಪ್ರಿಯವಾದಂತಹದ್ದು, ಮತ್ತು ಇದು ಮತ್ತು ಇರಡ್ಡೆ ನನ್ನ ಫೇವ್ರೇಟ್. ಅದು ನೋಡಿ, ನಾನು ಮಾಡಿದ ತುಳಸಿ ಮಾಲೆಯೊಳಗೆ ಶ್ರೀಕೃಷ್ಣ ಪರಮಾತ್ಮ ಪರಮಾನಂದದಿಂದ ಮಾಡಲಿಕ್ಕೆ ಎಲ್ಲ ತಂದಿದ್ದೇವೆ ಆಯ್ತಾ. ಆದ್ರೂ ಸಹ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಅದು ಅಭಿಷೇಕ ಮಾಡಬೇಕಂತೆ. ನಮ್ಮ ಬಾಲಕೃಷ್ಣನಿಗೆ ಹೇಗೆ ಮಾಡೋದು ಅಂತ ನನ್ನ ಗಂಡನಿಗೆ ಟೆನ್ಷನ್ ಆಯಿತು. ಜೋ ಜೋ ಬಾಲಕೃಷ್ಣ, ಗೋಪಾಲಕೃಷ್ಣ. ಜೋ ಜೋ ಶ್ರೀಕೃಷ್ಣ ಪರಮಾನಂದ, ಜೋ ಜೋ ಗೋಪಿಯ ಕಂದ ಮುಕುಂದ, ಜೋ